ಕರಾವಳಿಯ ಜನಪದ ಕ್ರೀಡೆ ಕಂಬಳ. ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಪಾರಂಪರಿಕ ಕಂಬಳಗಳು ಭಕ್ತಿ ಭಾವದಿಂದ ನಡೆಯುತ್ತಿವೆ. ಉಡುಪಿಯ ಕಟಪಾಡಿಯಲ್ಲಿ ನಡೆದ ಕಂಬಳ ರಾಜ ಮನೆತನದ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯಿತು. ದೈವ ಕಂಬಳ ಕರೆಗೆ ಪ್ರದಕ್ಷಿಣೆ ಹಾಕಿದ ನಂತರವೇ ಕಂಬಳ ಆರಂಭವಾಗುವುದು ಇಲ್ಲಿನ ವಿಶೇಷತೆ. ತುಳುನಾಡಿನ ಆರಾಧನಾ ಜಾನಪದ ಕ್ರೀಡೆ ಕಂಬಳ. ಇತ್ತೀಚಿನ ದಿನಗಳಲ್ಲಿ ಷರತ್ತುಬದ್ಧವಾಗಿ ತುಳುನಾಡಿನಲ್ಲಿ ಕೆಲವೆಡೆ ಕಂಬಳ ಕ್ರೀಡೆ ಪ್ರತಿಷ್ಠೆಯ ಕ್ರೀಡೆಯಾಗಿ ನಡೆಯಲ್ಪಡುತ್ತಿದ್ರೆ, ಇನ್ನು ಕೆಲವೆಡೆ ದೈವದೇವರ ಹೆಸರಿನಲ್ಲಿ ಆರಾಧನಾ ಕ್ರೀಡೆಯಾಗಿ ನಡೀತಾ ಇದೆ. ಕರಾವಳಿಯ ಹೆಚ್ಚಿನ ಅರಸು ಮನೆತನಗಳಲ್ಲಿ ಕೃಷಿ ಚಟುವಟಿಕೆಯ ಬಳಿಕ ಕಂಬಳ ಸಾಂಪ್ರದಾಯಿಕವಾಗಿ ನಡೆದು ಬಂದಿದೆ. ಈಗ ಅರಸು ಮನೆತನಗಳು ಅಳಿದರೂ ಕೂಡ ಸದ್ಯ ಆಯಾ ಮನೆತನಕ್ಕೆ ಸೇರಿದವರು ಕಂಬಳ ಸಂಪ್ರದಾಯವನ್ನ ಮುಂದುವರಿಸುತ್ತಿದ್ದಾರೆ. ಶತಮಾನಗಳ ಇತಿಹಾಸವಿರುವ ಉಡುಪಿ ಜಿಲ್ಲೆಯ ಕಟಪಾಡಿ ಕಂಬಳ ಸಮಿತಿಯ ಅಡಿಯಲ್ಲಿ ನಡೆದರೆ ಈ ಬಾರಿ ಮಾತ್ರ ಸರಳವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ನಡೆಯಿತು. ಪ್ರತಿ ವರ್ಷದಂತೆ ಹಲವು ಕೋಣದ ಮಾಲೀಕರು ಕಟಪಾಡಿ ಕಂಬಳದಲ್ಲಿ ಕೋಣವನ್ನ ಓಡಿಸಿದ್ರು. ಇತಿಹಾಸ ಪ್ರಸಿದ್ಧ ಮೂಡುಪಡು ಜೋಡುಕರೆ ಕಟಪಾಡಿ ಬೀಳ ಕಂಬಳ ಇವತ್ತು ನಡೀತಾ ಇದೆ. ಹಾಗೆ ಈ ಕಂಬಳವನ್ನು ದೈವದ ಕಂಬಳ ಅಂತ ಹೇಳಬೇಕಾಗ್ತದೆ. ಇಲ್ಲಿ ಬೀಡಿನ ಸುತ್ತಮುತ್ತ ಹಲವಾರು ದೈವಸ್ಥಾನಗಳೆಲ್ಲ ಇದೆ. ಹಾಗಾಗಿ ಇದಕ್ಕೆ ದೈವ ಕಂಬಳ ಇಲ್ಲೇ ಇರೋದು, ಮೇಲಿರೋದು ಮಂಜೋಟಿ ದೈವ ಅಂತ ಹೇಳಿ, ಮಂಜೋಲ್ ಧೂಮಾವತಿ ಅಂತ ಹೇಳಿ. ಹಾಗಾಗಿ ಇದಕ್ಕೆ ಬಹಳ ಪ್ರಾಚೀನದ ದೈವದ ಕಂಬಳ ಅಂತ ಹೇಳಬೇಕು. ಇಷ್ಟು ವರ್ಷ ಇಲ್ಲಿ ಕಮಿಟಿ ವತಿಯಿಂದ ಕಂಬಳ ನಡೀತಾ ಇತ್ತು. ಈಗ ಒಂದಿಷ್ಟು ಸಮಸ್ಯೆಗಳ ತಲೆದೋರದಿಂದ ಇಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಹಾಗೆ ಅದೇ ರೀತಿಯಲ್ಲಿ ಸುಮಾರು ಎಲ್ಲ ರೀತಿಯಲ್ಲಿ ಕೋಣಗಳು ಇಳಿಯುವುದು ಮೊನ್ನೆ 30ನೇ ತಾರೀಕಿಗೆ ಆಯಿತು. ಅದರ ನಂತರ ಕುದಿ ಹಾಕುವುದಂತ ಹೇಳುವಂಥ ಪ್ರಸಿದ್ಧ. ಅದರ ನಂತರ ನಿನ್ನೆ ಬಲಿಸೊಪ್ಪು ಹಾಕುವಂಥ ಒಂದು ಕ್ರಮ ಇದೆ, ಅದನ್ನು ಮಾಡಿ ಆಯಿತು. ಇದೀಗ ಇವತ್ತು ಕಂಬಳ ನಡೀತಾ ಇದೆ. ಕಟಪಾಡಿ ಎಂಬ ಪ್ರದೇಶ ತುಳುನಾಡಿನ ಇತಿಹಾಸದಲ್ಲಿ ಜಾನಪದ ಕಥೆಗಳಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ. ಕೋಟಿ ಚೆನ್ನಯ್ಯ, ಕಾಂತಾಬಾರೆ, ಬೂದಾಬಾರೆ, ಬಬ್ಬುಸ್ವಾಮಿ ಮುಂತಾದ ದೈವಾಂಶ ಸಂಭೂತರ ಕಥೆಗಳಲ್ಲಿ ಕಟಪಾಡಿ ಬೀಡು ಒಂದಲ್ಲ ಒಂದು ಕಾರಣದಿಂದ ಉಲ್ಲೇಖಗೊಂಡಿದೆ. ಕಟಪಾಡಿ ಬೀಡುವಿನಲ್ಲಿ ಮಂಜೋಟಿ ಜೂಮಾಧಿ ದೈವದ ನೇಮ ನಡೆದು ಕಂಬಳದ ಕರೆಗೆ ದೈವ ಪ್ರದಕ್ಷಿಣೆ ಹಾಕಿದ ನಂತರವೇ ಕಂಬಳ ಆರಂಭವಾಗುತ್ತದೆ. ಕಂಬಳ ಅಂದ್ರೆ ಕೇವಲ ಸ್ಪರ್ಧೆಯಲ್ಲ, ಇಲ್ಲಿ ದೈವದ ಆರಾಧನೆಗೂ ಕೂಡ ಸ್ಥಾನವಿದೆ. ಎರುಬಂಟ ಎಂಬ ದೈವದ ಪಾತ್ರೆಯು ಕಂಬಳ ನಡೆಯುವ ಗದ್ದೆಗೆ ಪ್ರದಕ್ಷಿಣೆ ಬಂದು ನರ್ತನ ಸೇವೆಯನ್ನು ನೀಡುತ್ತಾರೆ. ಆ ದೈವದ ರಕ್ಷಣೆಯಲ್ಲೇ ಕೋಣಗಳು ಗದ್ದೆಗಿಳಿಯುವುದು ಸಂಪ್ರದಾಯ. 1913ನೇ ಇಸವಿಯಿಂದ ಒಂದು ಬಾರಿಯೂ ಅಡ್ಡಿಯಾಗದಂತೆ ಪ್ರತಿ ವರ್ಷ ಕಂಬಳ ನಡೆಸಿಕೊಂಡು ಬರಲಾಗ್ತಾ ಇದೆ. 106 ವರ್ಷಗಳ ಇತಿಹಾಸದಲ್ಲಿ ದೈವಗಳಿಗೆ ಕೋಣಗಳ ಈ ಸೇವೆ ತಪ್ಪಿದ್ದಿಲ್ಲ. ಸ್ಪರ್ಧೆಗಿಂತಲೂ ಆರಾಧನೆಗೆ ಒತ್ತು ಕೊಟ್ಟು ಈ ಬಾರಿ ಕಂಬಳವನ್ನು ನಡೆಸಿರುವುದು ಮತ್ತೊಂದು ವಿಶೇಷ. ಮೂಲ ಸ್ವರೂಪದ ಈ ದೈವ ಕಂಬಳ ಕಾಣಲು ಊರು ಮಾತ್ರವಲ್ಲ, ಪರ ಊರಿನಿಂದಲೂ ಕೂಡ ಸಾವಿರಾರು ಜನರು ಬಂದು ಸೇರುತ್ತಾರೆ. ಆಶೀರ್ವಾದ ಕಂಬಳ ದಿನದ ಮುಂಚಿನ ದಿನ ಕಂಬಳ ಗದ್ದೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತದೆ. ಮೂಡಬೆಟ್ಟು ಮತ್ತು ಅಂಬಾಡಿಗುತ್ತಿನಿಂದ ಕಂಬಳ ಕೋಣ ಬರುತ್ತದೆ. ಈ ಕೋಣಗಳು ಕಂಬಳ ಗದ್ದೆಗೆ ಇಳಿದ ನಂತರ ಬೀಡಿನ ಕೋಣ ಕಂಬಳಕ್ಕೆ ಗದ್ದೆಗೆ ಇಳಿಯುತ್ತದೆ. ನಂತರ ಕಂಬಳ ಆರಂಭಗೊಳ್ಳುತ್ತದೆ. ದಿವಂಗತ ಮಹಾಬಲ ಬಳ್ಳಾಳರ ನೇತೃತ್ವದಲ್ಲಿ ನಡೆಯುತ್ತಾ ಬಂದಿದೆ. ಈಗ ಕಟ್ಪಾಡಿ ಬೀಡಿನ ಗೋವಿಂದದಾಸ್ ಬಲ್ಲಾಳ್ ಮತ್ತು ಅಶ್ವಿನ್ ಬಲ್ಲಾಳ್ ಹಾಗೂ ಮೀನಾಕ್ಷಿ ಬಲ್ಲಾಳ್ ಅವರ ನೇತೃತ್ವದಲ್ಲಿ
ಅಚ್ಚುಕಟ್ಟಾಗಿ ನಡೀತಾ ಇದೆ. ಸುಮಾರು ಸಾವಿರಾರು ವರ್ಷದ ಇತಿಹಾಸ ಇದೆ. ಇದಕ್ಕೆಲ್ಲ ಒಂದು ದೈವದ ಒಂದು ಅದಕ್ಕೆ ದೈವದ ಒಂದು ಕಲೆ ಉಂಟು ಈ ಜಾಗಕ್ಕೆ. ಅಂದರೆ ದೈವದ ಮುಖಾಂತರವೇ ಇದು ಕಂಬಳ ನಡೆದುಕೊಂಡೋದು. ಇದು ಮಂಜಟ್ಟಿ ಜುಮಾದಿ ಅಂತ ಇಲ್ಲಿ ಸೌತ್ ಕೆನರಾ ಉಡುಪಿ ಎಲ್ಲ ಮಂಜಟ್ಟಿ ಜುಮಾದಿ ಅಂತ ಇರೋದೇ. ಇದು ಖಾಲಿ ಕಂಬಳದ್ದೇ ಮಂಜಟ್ಟಿ, ಅದರದ್ದೇ ದೈವದ್ದು ಇದು ಕಂಬಳ. ಮುಂಚಿನದ ಕಾಲದಿಂದ ನಡ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ ಕನೆಹಲಗೆಯ ಮನೆತನದೊಂದು ಕನೆಹಲಗೆದ್ದೇ ಕೋಣ ಇರುವುದು. ಮುಂಚಿನಿಂದ ಕನೆಹಲಗೆ ಮತ್ತು ಕಾಲಾಂತರ ಅದು ಕನೆಹಲಗೆಯಿಂದ ಮಾಡಲಿಕ್ಕಾಗದೆ ಈಗ ಹಗ್ಗದ ಮಾಡ್ತಿದ್ದಾರೆ. ಮನೆತನದವರೇ ಮಾಡಿಕೊಂಡು ಬಂದ ಅದು ಕಂಬಳ ಇದು ಮುಂಚಿನಿಂದಲೂ. ಮತ್ತು ಅದು ನಡುವಿಗೆ ಇದು ಕಮಿಟಿ ಇದಾಗಿ ಅದು ಮುಖಾಂತರ ಆಗ್ತಾ ಬಂತು. ಮುಂಚೆ ಈಗ ಸಿಂಗಲ್ ಒಂದೇ ಕರೆ ಇತ್ತು. ಆದಮೇಲೆ ಈಗ ನಾಳೆ 1977ರಿಂದ ಜೋಡು ಕರೆ ಕಂಬಳ ಆಗಿ ಪರಿವರ್ತನೆ ಆಗಿ ಅದು ಸುಮಾರು 10-12 ಸಾವಿರ ಜೋಡು ಹೀಗೆ ಇತ್ತು ಹಗಲಿಗೆ ಮಾತ್ರ. ಮತ್ತೊಂದು ಕಮಿಟಿ ಬಂದು ಅದು ರಾತ್ರಿ ಹಗಲು ಕಂಬಳ ಆಗ್ತಾಯಿತ್ತು. ಮತ್ತು ಈ ಕಂಬಳದಲ್ಲಿ ಫಸ್ಟಿಗೆ ಕೋಣ ಇಳಿಸುವಾಗ ದೈವಗೆ ಫಸ್ಟ್ಗೆ ತಂಬಿಲ ಅಂತ ಹೇಳ್ತಾರೆ. ಅದು ಆಗದೆ ಕೋಣ ಇಳಿಲಿಕ್ಕಿಲ್ಲ. ತಂಬಿಲ ಆದ ಮೇಲೆ ಕೋಣ ಇಳಿಲಿಕ್ಕೆ. ಆದಮೇಲೆ ಒಂದು ದಿವಸ ಕೋಣ ಕರಿಗೆ ಇಳಿಯುವುದಂತ ಇರ್ತದೆ. ಆಗ ದೈವಗೆಲ್ಲ ಇದು ಪೂಜೆ ಎಲ್ಲ ಮಾಡಿ ಕಂಬಳ ಇಳಿತದೆ. ಫಸ್ಟಿಗೆ ಮನೆಯದ್ದು ಕೋಣ ಇಳಿತದೆ, ಮತ್ತೆ ಊರಿನದೆಲ್ಲ ಬಂದು ಕೋಣ ಟ್ರಯಲ್ ಮಾಡ್ತಾರೆ. ಕೃಷಿ, ಧಾರ್ಮಿಕತೆ ಮತ್ತು ಜಾನಪದ ಈ 3 ವಿಷಯಗಳೊಂದಿಗೆ ಕಂಬಳ ಕ್ರೀಡೆ ಸೇರಿಕೊಂಡಿದೆ. ಕೋಣಗಳನ್ನ ಮನೆಯ ಮಕ್ಕಳಿಗಿಂತಲೂ ಪ್ರೀತಿಯಿಂದ ಸಾಕಿ 2 ತಿಂಗಳುಗಳ ಕಾಲ ಪಣಕ್ಕಿಟ್ಟು ಹೋರಾಟ ನಡೆಸುವ ಕಂಬಳ ಒಂದು ಅಪರೂಪದ ಆಚರಣೆ. ಕೃಷಿ ಸಂಸ್ಕೃತಿ ನಶಿಸುತ್ತಾ ಬಂದರೂ ಕೂಡ ಕಂಬಳದಿಂದಾಗಿ ಕೂಡು ಕುಟುಂಬಗಳು ಮತ್ತು ದೈವದ ಆರಾಧನೆಗೆ ಹೊಸ ಅರ್ಥ ಬಂದಂತಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24x7 ಉಡುಪಿ.